ಮಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾದೂರು ಗ್ರಾಮದ ಕುರಾಲು ಪ್ರದೇಶದಲ್ಲಿ ಜನರ ಆತಂಕಕ್ಕೆ ಕಾರಣವಾಗಿದ್ದ ಚಿರತೆ ಇಂದು ಮುಂಜಾನೆ ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದಿದೆ. ಇದರಿಂದಾಗಿ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ರಾತ್ರಿ ಸಮಯದಲ್ಲಿ ಜನವಸತಿ ಪ್ರದೇಶದಲ್ಲಿ ಸಂಚರಿಸ್ತಾ ಇದ್ದ ಚಿರತೆಯಿಂದಾಗಿ ಗ್ರಾಮದ ಜನರಲ್ಲಿ ಆತಂಕ ಮನೆ ಮಾಡಿತು. ಚಿರತೆಯು ಜನವಸತಿ ಪ್ರದೇಶದ ಬಳಿ ಸಾಕು ಪ್ರಾಣಿಗಳನ್ನ ತಿನ್ನುತ್ತಿರುವ ಬಗ್ಗೆ ಹಾಗೂ ರಾತ್ರಿ ಸಮಯದಲ್ಲಿ ಜನಸಾಮಾನ್ಯರು ಭಯದಿಂದಲೇ ನಡೆದಾಡುವ ಪರಿಸ್ಥಿತಿಯಾಗಿತ್ತು. ಗ್ರಾಮದ ಕುರಾಲ್ ಎಂಬಲ್ಲಿ ಚಿರತೆ ಹಾವಳಿ ಎನ್ನುವುದಾಗಿ ಬಂದ ಮಾಹಿತಿ ಪ್ರಕಾರ ನಾವು 2 ದಿನ ಸೋಮವಾರ ಬೋನನ್ನು ತಂದು ಇರಿಸಿದ್ದೇವೆ. ಇವತ್ತು ಬೆಳಿಗ್ಗೆ ಅವರು ಕುರಾಲ್ ರೆನ್ನಿ ಅವರ ಮಿಸ್ಸಸ್ ನಮಗೆ ಫೋನ್ ಮಾಡಿ ಹೇಳಿದರು ಚಿರತೆ ಬಿದ್ದಿದೆ ಅಂತ. ಹಾಗಾಗಿ ಬಂದು ಈಗ ನೋಡುವಾಗ ಚಿರತೆ ಬಿದ್ದಿರುತ್ತದೆ. ಹೆಣ್ಣು ಚಿರತೆ ಆಗಿದ್ದು 4 ರಿಂದ 5 ವರ್ಷ ಪ್ರಾಯ ಆಗಿದ್ದು ಇನ್ನೂ 2 ಮರಿ ಇದೆ ಎಂದು ಹೇಳುತ್ತಿದ್ದಾರೆ. ಆದ್ದರಿಂದ ಇವತ್ತೇ ಪುನಃ ಬೋನ್ ತಂದಿಡ್ತೇವೆ ನಾವು. ಸ್ಥಳೀಯರು ನೀಡಿದ ದೂರಿನ ಮೇರೆಗೆ ಉಡುಪಿ ವಲಯಾರಣ್ಯಾಧಿಕಾರಿ ಕ್ಲಿಫರ್ಡ್ ಲೋಬೋ ಅವರ ಮಾರ್ಗದರ್ಶನದಲ್ಲಿ ಕಾಪು ಉಪವಲಯ ಅರಣ್ಯಾಧಿಕಾರಿ ನಾಗೇಶ್ ಬಿಲ್ಲವ ಅವರು ಸಿಬ್ಬಂದಿಗಳ ಜೊತೆಗೂಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳೆದ ವಾರ ಸ್ಥಳೀಯರ ಸಹಕಾರದಿಂದ ಚಿರತೆಗಾಗಿ ಬೋನನ್ನ ಇರಿಸಿದ್ರು. ಚಿರತೆ ಬೋನಿಗೆ ಬಿದ್ದ ಸುದ್ದಿ ತಿಳಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇದು ಸುಮಾರು 5 ವರ್ಷದ ಹೆಣ್ಣು ಚಿರತೆಯಾಗಿದೆ. ಇದೀಗ ಬೋನಿಗೆ ಬಿದ್ದ ಚಿರತೆಯನ್ನ ಹಿಡಿದು ಕೊಲ್ಲೂರು ಭಾಗದ ಸುರಕ್ಷಿತ ಅರಣ್ಯಕ್ಕೆ ಬಿಡಲಾಗುವುದು ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಮಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾದೂರು ಗ್ರಾಮದಲ್ಲಿ ಕಳೆದ 2 ವರ್ಷದಿಂದ ಈ ಒಂದು ಚಿರತೆಗಳ ಹಾವಳಿಯಿಂದ ನಮ್ಮ ಜನಸಾಮಾನ್ಯರ ಸ್ಥಳೀಯರ ಸಾಕು ಪ್ರಾಣಿಗಳನ್ನು ತಿಂದು ಮತ್ತು ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಕಳೆದ ವರ್ಷ ಅರಣ್ಯ ಇಲಾಖೆಯವರ ಸಹಕಾರದಿಂದ ಮುತುವರ್ಜಿಯಿಂದ ಬೋನನ್ನಿರಿಸಿ ಒಂದು ಚಿರತೆಯನ್ನು ಸೆರೆ ಹಿಡಿಯಲಾಗಿತ್ತು. ತದನಂತರವೂ ಈ ಉಪಟಳ ಜಾಸ್ತಿ ಆದಾಗ ಪುನೊಮ್ಮೆ ಅರಣ್ಯ ಇಲಾಖೆಯನ್ನು ಸಂಪರ್ಕಿಸಿದಾಗ ಅವರು ಸಂಪೂರ್ಣ ಸಹಕಾರದಿಂದ ಒಂದೇ ದಿವಸದಲ್ಲಿ ಬೋನನ್ನು ಇರಿಸಿ ಇವತ್ತು ಬೆಳಿಗ್ಗೆ ಬೋನಿಗೆ ಚಿರತೆ ಬಿದ್ದ ಕಾರಣ ಸ್ವಲ್ಪ ಈ ಪರಿಸರ ನಿಟ್ಟುಸಿರು ಬಿಡುವಂತಾಗಿದೆ. ಆ ರೀತಿಯಲ್ಲಿ ಅರಣ್ಯ ಇಲಾಖೆ ಸಹಕಾರ ಹಾಗೂ ಈ ಸ್ಥಳೀಯರ ಸಹಕಾರದಿಂದ ಈ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಈ ಪರಿಸರದಲ್ಲಿ ಕಂಡು ಬಂದಿರುವ ಚಿರತೆಯ ಓಡಾಟದಿಂದ ಭಯಭೀತರಾಗಿದ್ದ ಜನರು ಇದೀಗ ಕೊಂಚ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಸಂತೋಷ್, ಸ್ಪಂದನ ನ್ಯೂಸ್, ಕಾಪು.